ಮುಂಬೈಗೆ ಒಂದೇ ಬಾರಿ ಕೋಟಿ ಜನರನ್ನ ಕೊಲ್ಲಲು ಸಾಧ್ಯವಾಗುವಷ್ಟು ಆರ್ಡಿಎಕ್ಸ್ ಬಾಂಬುಗಳು ಕಾರಿನಲ್ಲಿ ಬಂದಿವೆ. ಹುಷಾರ್ ಎಂಬ ಬೆದರಿಕೆ ಕರೆ ಬಂದಿರುವುದಾಗಿ ವರದಿಯಾಗಿದೆ. ಈಗ ಮುಂಬೈಯಲ್ಲಿ ಗಣೇಶ ಮೆರವಣಿಗೆಗಳ ಕಾಲ. 34 ವಾಹನಗಳಲ್ಲಿ ಮಾನವ ಬಾಂಬ್ಗಳು ಬರುವರು. ರಾತ್ರಿ ಮುಂಬೈ ಟ್ರಾಫಿಕ್ ಕಂಟ್ರೋಲ್ ರೂಮ್ಗೆ ವಾಟ್ಸ್ಆಪ್ನಲ್ಲಿ ಈ ಮಾನವ ಬಾಂಬ್ಗಳ ಮೆಸೇಜ್ ಬಂದಿದೆ. ಆಗಿನಿಂದಲೇ ಹೆಚ್ಚು ಸದ್ದುಗದ್ದಲಕ್ಕೆ ಅವಕಾಶವಾಗದಂತೆ ಪೊಲೀಸರು ಭದ್ರತೆಯ ಕಡೆಗೆ ಕಣ್ಣಾಗಿದ್ದಾರೆ. ಮೆಸೇಜ್ ಕಳುಹಿಸಿದವರು ನಾವು ಲಷ್ಕರ್ ಎ ಜಿಹಾದಿ ಎಂದು ನಮ್ಮಲ್ಲಿಗೆ ಪಾಕಿಸ್ತಾನದ ಉಗ್ರಗಾಮಿಗಳು ಬಂದಿರುವುದಾಗಿಯೂ ಹೇಳಿದ್ದಾರೆ. 400 ಕಿಲೋ ಆರ್ಡಿಎಕ್ಸ್ ಬಂದುದಾಗಿಯೂ ಸಂದೇಶದಲ್ಲಿ ಹೇಳಲಾಗಿದೆ. ಯಾವುದೇ ತೊಂದರೆಯಾಗದಂತೆ ಮುಂಬೈಗರನ್ನು ಕಾಯಲು ಸಕಲ ಭದ್ರತಾ ವ್ಯವಸ್ಥೆ ಮಾಡಿರುವುದಾಗಿಯೂ ಮುಂಬೈ ಪೊಲೀಸರು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮುಂಬೈ. This moment, so